ಸೇರಿಕೊಂಡು ಬಂದು ಕುಸ್ತಿ ಆಡ್ತೀವಿ ಆದ್ರೆ ಇವಾಗ ಕೊಟ್ಟು ನಾವು ಬಿದ್ದಾರೆ ಮತ್ತೆ ಈಗ ನನ್ನ ಮಗನಿಗೆ ಹೊಡ್ಲೇತಾರಂತಂದು ನಾ ಹೋಗಿದೆ ನಾ ಹೋದ್ರೆ ಅವ ಶಂಕರ್ ಅಂಬವ ನನ್ನ ಕೈ ಮುರ್ದಾಕೆ ಹೊಡ್ದು ಕೈ ಮುರ್ದಾಕೆ ಇಂಥದಮ್ಮ ಕಡೆಗೆ ತಂದ ತಂದು ಹೊಡ್ದು ಕೈ ಮುರ್ದಾಕೆ ಮತ್ತು ಅವ್ನ ಹೆಂಡತಿ ಮತ್ತು ಸುಜಾತ ಪ್ರೇಮ ಮತ್ತು ಶಿವರಾಜ್ ಮತ್ತು ಅವ ಅಜಯ್ ಇಷ್ಟು ಮಂದಿ ಹಿಡ್ದಾರ ಅವ ಬಂದು ಹೊಡ್ದ ನನ್ನ ಮಗನಿಗೆ ಹೊಡ್ದಾರ ನನಗೆ ಹೊಡ್ದಾರ ಮೈ ಎರಡು ಡುಕ್ನಿ ಮಾಡ್ಯಾಕ್ಯಾರ ಮತ್ತು ಕೈ ಮುರ್ದು ಹಾಕ್ಯಾರ ಪೊಲೀಸರು ಬಂದಿರ ಭೇಟಿ ಆಗ್ಲಕ್ಕ ಪೊಲೀಸರು ಭೇಟಿ ಆಗ್ಲಕ್ಕ ಬಂದಿಲ್ಲ ನಾವೇ ಹೋಗಿದ್ದೀವಿ ಬಗ್ಗಲ್ ಹೋದ್ರೆ ಏನಂದ್ರು ಅವ್ರು ಖಾಲಿ ಬಾರ್ಕೊಂಡಿ ದವಾಖಾನೆ ಕಳ್ಸ್ಯಾರ ದವಾಖಾನೆ ಕಳ್ಸಿದ್ರೆ ಅಲ್ಲಿಂದ ನಿಮ್ಮ ಕೈ ಮುರಿದ್ರೆ ಬೀದರ್ಗೆ ಹೋಗ್ರಿ ಅಂತ ಹೇಳ್ಯಾರ ಅವ್ರಿಗೆ ಹಿಡ್ದಿಲ್ಲ ಯಾರಿಗೆ ಬೀದರ್ಗೆ ಹೋಗ್ರಿ ಅಂದ್ರೆ ಇಲ್ಲಿಗೆ ಬಂದೆವು ಇಲ್ಲಿಗೆ ಬಂದ್ರೆ ಇಲ್ಲಿ ಮಾಡ್ಯಾರದೆಲ್ಲ ಇದು ಹಾಕ್ಯಾರ ಸಿಮೆಂಟ್ ಅದು ಹಾಕ್ಯಾರ ನೋಡಿ ಕೈ ಮುರಿದೋಗ್ಯದ ಇದಕ್ಕೆ ಎಕ್ಸ್ರೇ ಮಾಡಿಸ್ಬೇಕು ಆಪ್ರೇಷನ್ ಮಾಡಬೇಕು ಇದ್ರ ರಾಡ್ ಹಾಕಬೇಕು ಅಂತಂದು ಇದು ಮಾಡ್ಯಾರ ನೋಡಿ ಸಿಮೆಂಟ್ ಹಾಕ್ಯಾರ ಊರಿಗೆ ಹೋದ್ರೆ ನಮ್ಗೆ ಜೀವಕ್ಕೆ ದವಾಖಾನೆ ಅದ ನಮ್ಮ ಊರು ಮಕ್ಕಳಿಗೆ ಹೊಡೆದಾಕ್ತಾರ ಮತ್ತು ನಂಗೆ ಹೊಡಿತಾರೆ ನಮ್ಮ ಮನೆಗೆ ಯಾರಿಲ್ಲ ನನ್ನ ಗಂಡ ಇಲ್ಲ ನಂಗೆ ಅತ್ತಿ ಮಾವ ಇಲ್ಲ ನಂಗೆ ಭಾವ ಮೈದುಂದರಿಲ್ಲ ಮತ್ತು ಊರಾಗ 100 ಮಂದಿ ನಿಂತಾರ ಒಬ್ಬರಿಗೆ ನನಗೆ ಈಗ ಯಾಕೆ ಹೊಡಿಲತ್ತಿದ್ದ ಹೆಣ್ಮಗಳಿಗೆ ಅಂತ ಅಂದಿಲ್ಲ ಅವ್ರು ಓಸ್ ಮಂದಿ ಗಲ್ಲೆಗಿನ ಮಂದಿ ಎಲ್ಲರೂ ನಿಂತಾರೆ ಖರೆ ಈಗ ಹೆಣ್ಮಗಳು ಕಿವಿ ಹೊಡಿಲತ್ತೀರಿ ಯಾಕೆ ಅವ್ರು ಈಗ ಮನೆಗೆ ಹೊಡೆಯರಿಲ್ಲ ಬಡಿಯರಿಲ್ಲ ಯಾರು ಭೀ ಮತ್ತು ನೀವೇ ಹೊಡಿಲತ್ತೀರಿ ಅವ್ರು ಹರರಿಗೆ ದನ್ನ ನಾವಿದ್ದ ತಾಟಕ್ಕಿದ್ದೆವು ಅವ್ರು ಬಂದಾರ ಹೊಡಿಲತ್ತಾರ ನಂಬಲ್ಲಾರ ಗಲ್ಲೆಗೆ ಭೀ ಕೇಳಿಲ್ಲ ನಮ್ಗೆ ಊರಾಗ ಭೀ ಕೇಳಿಲ್ಲ ನಮ್ಮ ಮನೆಗೆ ಒಂದಿದ್ದಪ್ಲೇನೆ ಹೊಡ್ತಿ ಮಾರು ಮಾಡ್ಯಾರ ನಾವು ಸೊ ತೆಗೆಕೆ ಹೊಡ್ತಾರೆ ಇಬ್ಬರು ಮಗನಿಗೆ ಇಬ್ಬರಿಗೆ ತಂದು ಹೊಡ್ತಿ ಮಾರು ಮಾಡ್ಯಾರ ತಾಯಿ ಮಗನಿಗೆ ಬಜಾಕ್ ತಂದು ಹೊಡ್ತಿ ಮಾರು ಮಾಡ್ಯಾರ ಪೊಲೀಸರಿನ ಅವ್ರಿಗೆ ಹಿಡಿದಿಲ್ಲ ಇಲ್ಲ ರೀ ಅರೆಸ್ಟ್ ಮಾಡಿಲ್ಲ ಇಲ್ಲ ಮಾಡಿಲ್ರಿ ಯಾವ ಪೊಲೀಸ್ ಸ್ಟೇಷನ್ ಬರ್ತದ ಬಗ್ದಲ್ ರೀ ಮುತ್ತಮ್ಮ ಸಿರ್ಸಿ